ಚಂದದ ಊರೇ ಚಂದ್ಕೂರು ಅಂತೇಳುವ ವಾಡಿಕೆ ಬಂದಿದೆ. ಮದುವೆಯಾಗದವರಿಗೆ ಗಂಡಾಗಲಿ ಹೆಣ್ಣು ಹುಡುಗಿಯರಾಗಲಿ ಮದುವೆ ಆಗಬೇಕು ಹೇಳಿದ್ರೆ ಆ ಮೂರ್ತಿಗೆ ಸಾಧಾರಣ ವಾಸ್ತುಶಿಲ್ಪ ತಜ್ಞರು 1200 ವರ್ಷವಾಗಿದೆ ಅಂತೇಳಿ ಒಂದು ಮದುಮಗಳಿಗೆ ಬೇಕಾದಂತಹ ಆಭರಣ ಸಿಕ್ತಿತ್ತಂತೆ. ಕರಿಯಮಲ್ಲ ಅಂತೇಳಿ ಅದು ಕನ್ನಡದಲ್ಲಿ ಮಾತಾಡುವಂತಹ ದೈವ. ಬಾಗಿಲು ತೆಗೆದು ಮಾಡಿದ್ರೆ ಅಂತೆ ಅದು ಪುನಃ ಇದು ಕೊಡಮಣಿತಾಯ ದೈವ. ಹೆಸರು ಧನಂಜಯ ಅಜಿರಿ ನಡಗುತ್ತು. ನಾನು ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರನಾಗಿರುತ್ತೇನೆ. ನಮ್ಮ ತಾತ 100 ವರ್ಷಕ್ಕಿಂತ ಮೊದಲು ನಳಗುತ್ತು ದೇವಪ್ಪಾಜಿರಿಯವರು ನಳಗುತ್ತು ಮನೆ ಕಟ್ಟುವಾಗ ಏನೋ ಸಮಸ್ಯೆ ಬಂದಾಗ ಪ್ರಶ್ನೆ ಇಟ್ಟಾಗ ನಿಮಗೆ ಸಂಬಂಧಪಟ್ಟ ದೇವಸ್ಥಾನ ಒಂದು ಅಜೀರ್ಣಾವಸ್ಥೆಯಲ್ಲಿದೆ, ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಬಂತು. ಹಾಗೆ ನಮ್ಮ ತಾತನ ತಂದೆ ದೇವಪ್ಪಾಜಿರಿಯವರು ಪ್ರಶ್ನೆ ಇಟ್ಟು 1918ರಲ್ಲಿ ಜೀರ್ಣೋದ್ಧಾರ ಮಾಡಿ ಬ್ರಹ್ಮ ಕಲಶ ಮಾಡಿ ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಜಾತ್ರೆ ಉತ್ಸವಕ್ಕೆ ಮತ್ತು ಅಲ್ಲಿ ಖರ್ಚಿಗೆ ಬೇಕಾದ ಜಾಗವನ್ನು ಅಲ್ಲಿ ಬಿಟ್ಟು ಎಲ್ಲ ಆಡಳಿತ ನೋಡ್ತಾ ಇದ್ದರು. ಆಮೇಲೆ ಅವರ ನಂತರ ಅವರ ಮಗ ಚಂದಯ್ಯಾಜಿರಿಯವರು ಅಲ್ಲಿ ಮುಕ್ತೇಶ್ವರರಾಗಿದ್ದರು. ಅವರು ಸಾಧಾರಣ 1985ರ ತನಕ ಅವರು ಜೀವಿತದಲ್ಲಿದ್ದರು. ಅವರ ನಂತರ ನಮ್ಮ ತಂದೆ ಹೇಳಿದರೆ ಅವರ ಮೊಮ್ಮಗ 85ರಿಂದ 2007ರ ತನಕ ಆನುವಂಶಿಕ ಆಡಳಿತ ಮಾಡ್ತಾಯಿದ್ರು. ಆಮೇಲೆ 2007ರಿಂದ ಈಗಿನ ತನಕ ನಾನು ಆಡಳಿತ ಮುಕ್ತೇಶ್ವರನಾಗಿ ದೇವಸ್ಥಾನದ ಆಗುಹೋಗುಗಳನ್ನು ನೋಡ್ತಾ ಇದ್ದೇನೆ. 1974ರ ತನಕ ವಿಜೃಂಭಣೆಯಿಂದ ದೇವಸ್ಥಾನವು 5 ದಿವಸದ ಜಾತ್ರೆ ಉತ್ಸವ ಇದೆಲ್ಲ ನಡೀತಿತ್ತು. ಆಮೇಲೆ ಅದಕ್ಕೆ ಅಲ್ಲದೆ ಬಿಟ್ಟ ಜಾಗವೆಲ್ಲ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ನಲ್ಲಿ ಅವರವರಿಗೆ ಆದ ಕಾರಣ ಮತ್ತು ಸ್ವಲ್ಪ ಸಮಸ್ಯೆ ಆದ್ದರಿಂದ ನಿತ್ಯ ಪೂಜೆ ಮತ್ತು ವಿನಿಯೋಗ ಪಂಚಪರ್ವ ಎಲ್ಲ ನಿರ್ವಿಘ್ನವಾಗಿ ನಡೀತಾ ಈಗಿನ ತನಕ ಬರ್ತಾಯಿದೆ. 1975ರಿಂದ ವಿಜೃಂಭಣೆಯ ಜಾತ್ರೆ ಉತ್ಸವ ರಥೋತ್ಸವ ಎಲ್ಲ ನಿಂತು ಹೋಗಿದೆ. ಆಮೇಲೆ ದೇವಸ್ಥಾನವು ಹಾಳು ಬಿದ್ದ ಕಾರಣ ಪುನಃ ಪ್ರಶ್ನೆ ಇಟ್ಟು ಊರವರು ನಮ್ಮ ಮನೆತನದವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ 2018ರಲ್ಲಿ ಶಿಲಾಮಯವಾಗಿ ಜೀರ್ಣೋದ್ಧಾರವಾಗಿ ಬ್ರಹ್ಮಕಲಶವಾಗಿ ಈಗ ಪಂಚಪರ್ವಗಳು ನಡೀತಾ ಉಂಟು. ವರ್ಷಕ್ಕೆ 2 ದಿವಸದ ಜಾತ್ರೆ ಈಗ ನಡ್ಕೊಂಡು ಬರ್ತಾ ಇದೆ. ಮುಂದೆ ಎಲ್ಲ ನೋಡಿ ಮುಂಚಿನ ಹಾಗೆ ರಥೋತ್ಸವ ಎಲ್ಲ ಮಾಡಬೇಕು ಅಂತೇಳುವ ಸಂಕಲ್ಪದಲ್ಲಿ ಇದ್ದೇವೆ. ಚಂದದ ಊರೇ ಚಂದ್ಕೂರು ಅಂತೇಳುವ ವಾಡಿಕೆ ಬಂದಿದೆ. ಅಂತೇಳಿದರೆ ಪೇಟೆ ಒಂದು ಸುತ್ತಮುತ್ತ ದೊಡ್ಡ ಪೇಟೆಯಾಗಿ ಇತ್ತಂತೆ. ಚಂದ್ಕೂರು ದುರ್ಗಾ ಪರಮೇಶ್ವರಿ ಬಹಳ ಪವಿತ್ರವಾದಂತಹ ಒಂದು ಕ್ಷೇತ್ರ. ಅಲ್ಲಿ ನಾವು ಏನಾದರೂ ಭಕ್ತಿಯಿಂದ ಹರಕೆ ಹೇಳಿದರೆ ಮದುವೆಯಾಗದವರಿಗೆ ಗಂಡಾಗಲಿ ಹೆಣ್ಣು ಹುಡುಗಿಯರಾಗಲಿ ಮದುವೆ ಆಗಬೇಕು ಅಂತೇಳಿ ಅಲ್ಲಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಖಂಡಿತ ಅಲ್ಲಿ ಇಷ್ಟ ತನಕ ತುಂಬ ಇದಾಗಿದೆ. ಈಗಲೂ ತುಂಬ ಜನರಿಗೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದವರಿಗೆ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿದೆ, ಮಕ್ಕಳಾಗದವರಿಗೆ ಮಕ್ಕಳಾಗಿದೆ. ಮತ್ತು ದೊಡ್ಡ ದೊಡ್ಡ ಈ ಆರೋಗ್ಯದ ಬಗ್ಗೆ ಮನೆ ಇದರ ಬಗ್ಗೆ ಹೆಚ್ಚಿನದೆಲ್ಲ ಕೆಲಸ ಆಗಿದೆ. ದೇವಸ್ಥಾನವು ಬಹಳ ಪವಿತ್ರವಾದ ದೇವಸ್ಥಾನ ಮತ್ತು ಬಹಳ ಹಿಸ್ಟ್ರಿ ಉಳ್ಳಂಥ ದೇವಸ್ಥಾನ ಅಂತೇಳಿದರೆ ಆ ಮೂರ್ತಿಗೆ ಸಾಧಾರಣ ವಾಸ್ತುಶಿಲ್ಪ ತಜ್ಞರು 1200 ವರ್ಷವಾಗಿದೆ ಅಂತೇಳಿ ವಾಸ್ತುಶಿಲ್ಪ ತಜ್ಞರಾದ ಗುರುರಾಜ್ ಭಟ್ ಉಡುಪಿ ಇವರು ಬಂದು ಪರೀಕ್ಷೆ ಮಾಡಿ ನೋಡಿ ಹೇಳಿದ್ದಾರೆ. ಮುಂಚೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಹರಿವಾಣದಲ್ಲಿ ವೀಳ್ಯದೆಲೆ ಎಲ್ಲ ಇಟ್ಟು ಅಲ್ಲಿ ಹೋಗಿ ದೇವರ ಹತ್ರ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ಇಟ್ಟರೆ ಒಂದು ಮದುಮಗಳಿಗೆ ಬೇಕಾದಂತಹ ಆಭರಣ ಸಿಕ್ತಿತ್ತಂತೆ. ಮಾರನೇ ದಿವಸ ತಂದು ಅದನ್ನು ಉಪಯೋಗಿಸಿ ಹಿಂದೆ ಇಡುವಂತಹ ಕ್ರಮ ಅದು ಕಾಲಕ್ಕೆ ಯಾರ ಒಂದು ಕೊಂಡೋಗಿ ಅದರಲ್ಲಿ ಏನೋ ಮಿಸ್ಯೂಸ್ ಮಾಡಿದ ಮೇಲೆ ಅಲ್ಲಿಗೆ ಇಂದಿನ ದಾನ ಇವತ್ತಿಗೆ ಸಾಕು ಅಂತೇಳಿ ಆ ಬಾಗಿಲನ್ನು ಹಾಕಿದ್ದಾರೆ. ಅದು ಕುರು ಈಗಲೂ ಕಾಣ್ತಾ ಇದೆ. ಸಾಧಾರಣ 300-400 ವರ್ಷಕ್ಕಿಂತ ಮೊದಲು ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಸಿಗುವಂತಹ ಆಭರಣದ ಇದು ಸವಲತ್ತು ಈಗ ಸಿಗುವುದಿಲ್ಲ.
ಮತ್ತು ಆವಾಗ ಒಂದು ಬಾಗಿಲು ಹಾಕುವಾಗ ಅಲ್ಲಿ ರಕ್ಷಣೆ ಮಾಡುತ್ತಿದ್ದ ಒಂದು ದೈವ ಅಂತ ಹೇಳಿದರೆ ಅದಕ್ಕೆ ಕರಿಯಮಲ್ಲ ಅಂತೇಳಿ, ಅದು ಕನ್ನಡದಲ್ಲಿ ಮಾತಾಡುವಂತಹ ದೈವ. ಅದು ಹೊರಗೆ ಇತ್ತಂತೆ ಬಾಗಿಲು ಹಾಕುವಾಗ, ದೇವಿ ಬಾಗಿಲು ಹಾಕುವಾಗ ಅದು ಹೊರಗೆ ಬಂದು ಉಪದ್ರ ಕೊಡೋದಕ್ಕೆ ನಮ್ಮ ಮನೆ ಹತ್ರ ಈಗಲೂ ಅರ್ಧ ಮೈಲ್ ದೂರದಲ್ಲಿ ಅದಕ್ಕೆ ಸ್ಥಾನ ಕಟ್ಟಿ ಅದಕ್ಕೆ ಸಾಧಾರಣ 85ರ ತನಕ ಸಹ ನಾವು ಅದಕ್ಕೆ ಕೋಲ ನೇಮ ಎಲ್ಲ ಮಾಡ್ತಾ ಇದ್ದೇವೆ. ಅದು ಕನ್ನಡದಲ್ಲಿ ಮಾತಾಡೋದು ಮತ್ತು ಅದು ಬಾಗಿಲು ಹಾಕಿ ಬಾಗಿಲು ತೆಗೆದು ಮಾಡಿದರೆ ಅಂತೆ ಅದು ಪುನಃ ಓಡ್ತದೆ, ಅಲ್ಲಿ ಸಮಸ್ಯೆ ಆಗ್ತದೆ ಅಂತೇಳಿ ಬಾಗಿಲು ಹಾಕಿ ಕೋಣೆಯೊಳಗೆ ದೈವದ ನರ್ತನ ಎಲ್ಲ ಆಗುವಂಥದ್ದು ಬಹಳ ವಿಚಿತ್ರವಾದೊಂದು ದೈವ. ಅದು ನಾನು ಸಣ್ಣದಿಂದಲೂ ನೋಡಿದ್ದೇನೆ. ಅದು 85 90ರ ತನಕ ಅದು ಸ್ಥಾನ ಎಲ್ಲ ನಡೀತಿತ್ತು. ಆಮೇಲೆ ಕಾಲಕ್ರಮೇಣ ಅದೆಲ್ಲ ಬಿದ್ದು ಹೋದ ಮೇಲೆ ಅಲ್ಲಿ ಯಾರು ಅದರ ಸುತ್ತಮುತ್ತಿನ ಜಾಗದವರು ಯಾರು ಅದನ್ನು ಇದು ಮಾಡದೆ, ಅದು ಎಲ್ಲ ಲ್ಯಾಂಡ್ ಫಾರ್ಮ್ ಆ್ಯಕ್ಟ್ನಲ್ಲಿ ಅಲ್ಲಿ ಆ ಜಾಗವೆಲ್ಲ ಒಕ್ಕಲಿಗೆ ಹೋದ ಮೇಲೆ ಅಲ್ಲಿ ಯಾರೂ ಅದನ್ನು ಆಶ್ರಯ ಮಾಡ್ತಿರಲಿಲ್ಲ. ಆದ್ದರಿಂದ ಈಗ ಅದು ಹಾಗೇ ಇದೆ. ವರ್ಷ ಪ್ರತಿ ಜಾತ್ರೆ ಯಾವಾಗ? ಏಪ್ರಿಲ್ ಸಂಕ್ರಮಣದ ಒಂದು ಮೊದಲನೇ ದಿವಸ ಶುರುವಾಗಿ ಮಾರನೇ ದಿವಸ. ಈಗ ಭಂಡಾರ ಹೋಗೋದಿಲ್ಲ ಅಂತ ಹೇಳಿದ್ರೆ ಅದು 5 ದಿವಸದ ಜಾತ್ರೆ ಆಗುವಾಗ ಮಾತ್ರ ಹೋಗ್ತಿದ್ದದ್ದು. ಈಗ ಅದು ಅದು ಕ್ರಮ ನಿಲ್ಲಿಸಿ ಖಾಲಿ 2 ದಿವಸದ ರಂಗಪೂಜೆ, ಉತ್ಸವ, ದರ್ಶನ ಬಲಿ ಇದೆಲ್ಲ ಮಾಡ್ತಾ ಇದ್ದೇವೆ. ಈಗ ಭೂತ ನೇಮ ಮಾಡೋದಿಲ್ಲ. ಅದು 74ರಲ್ಲಿ ನಿಂತೋಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಉಂಬಳಿ ಬಿಟ್ಟ ಜಾಗದವರು, ಅದಕ್ಕೆ ಅಂತ ಹೇಳಿದ್ರೆ ಭೂತ ಕಟ್ಟುವವರು ಸಾಧಾರಣ ಒಂದು 10-80 ಜನ ಸೇರಬೇಕಾಗ್ತದೆ. ಅದೆಲ್ಲ ಎಲ್ರಿಗೂ ಮುಂಚೆ ಎಲ್ಲ ಅವರವರಿಗೆ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಜಾಗ ಬಿಟ್ಟಿದ್ದೆವು. ಅದೆಲ್ಲ ಈಗ ಜಾಗ ಹಿಡ್ಕೊಂಡಿದ್ದಾರೆ, ಆದರೆ ಕೆಲಸಕ್ಕೆ ಯಾರು ಬರೋದಿಲ್ಲ. ಈಗೆಲ್ಲ ಪೇಮೆಂಟಿಗೆಲ್ಲ ನಮಗೆ ಕಷ್ಟ ಆದ್ದರಿಂದ ಇನ್ನು ಮುಂದಕ್ಕೆ ಅದನ್ನೊಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ರಥ ಎಲ್ಲ ಬಿದ್ದ ಮುಂಚಿನ ರಥ ಎಲ್ಲ ಹಾಳಾಗಿ ಹೋಗಿದೆ, ಇನ್ನು ರಥ ಎಲ್ಲ ಆಗಬೇಕು. ಅದಕ್ಕೆ ನಾವು ಈಗ ಮೊನ್ನೆ ಬ್ರಹ್ಮಕಲಶ ಆದ ಕೂಡಲೇ ಒಂದು ಟೈಮ್ ಇಟ್ಟಿದ್ದೇವೆ. ಅದು ನೆರವೇರಿಸಿ ಕೊಡ್ತದೆ, ಅದು ನಿಗದಿ ಮಾಡಿದ್ದೇವೆ. ಅದರೊಳಗಾದರೆ ನಾವೀಗ ರಥೋತ್ಸವ ಮತ್ತು ಮುಂಚಿನಾಗೆ 5 ದಿವಸ ಜಾತ್ರೆ, ನಮ್ಮ ಮನೆಯಿಂದ ಭಂಡಾರ ಹೋಗುವಂಥದ್ದು ಎಲ್ಲ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾವು ತುಂಬ ಇದರಲ್ಲಿದ್ದೇವೆ. ಅಂತೇಳಿದರೆ ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆ ಇದೆ ನಮ್ಮ ದೇವಸ್ಥಾನ. ಅಲ್ಲಿ ಶಿಲಾಶಾಸನದಲ್ಲಿ ಮುಂಚೆ ಅದೊಂದು ಅನ್ನ ಸಂತರ್ಪಣೆ ಮಾಡಬೇಕು ಅಂತೇಳಿ ಜಾಗ ಬಿಟ್ಟದ್ದೆಲ್ಲ ಉಂಟು. ಅಂತೇಳಿದರೆ ಅಲ್ಲಿ ಮುಖ್ಯವಾಗಿ ಅನ್ನ ಸಂತರ್ಪಣೆ ನಡೀತಾ ಇತ್ತಂತೆ ಮುಂಚೆ. ಅನ್ನ ಛತ್ರ ಇದು ಅಂತೇಳಿದರೆ ಅನ್ನ ಸಂತರ್ಪಣೆ ಆಗಲೇಬೇಕು ಅಂತೇಳುವ ದಿವಸ 12 ಜನರಿಗೆ ಅನ್ನ ಹಾಕಲೇಬೇಕು ಅಂತೇಳುವ ಒಂದು ಅಲ್ಲಿ ಶಿಲಾಶಾಸನದಲ್ಲೇ ಬರೆದಿದೆ. ಈಗಲೂ ಹಿಂದಿನ ಒಂದು ಶಿಲಾಶಾಸನ ಅಲ್ಲಿ ನಮಗೆ ದೇವಸ್ಥಾನದ ಎದುರಿನಲ್ಲಿ ಮುಂಚಿನದು ಉಂಟು, ಅದರಲ್ಲಿ ಉಂಟು. ಆದ್ದರಿಂದ ನಾವು ಬ್ರಹ್ಮಕಲಶ ಆದ ಕೂಡಲೇ ನಾವು ಪ್ರತಿ ಶುಕ್ರವಾರ ಈಗ ಅನ್ನ ಸಂತರ್ಪಣೆ ಮಾಡಿದ್ದೇವೆ. ಆಮೇಲೆ ಪ್ರತಿ ಸಂಕ್ರಮಣದ ಹೊತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷ ಕೆಲವರೆಲ್ಲ ಹರಕೆ ಹೇಳಿ ಅನ್ನ ಸಂತರ್ಪಣೆ ನಡೀತಾ ಉಂಟು ಈಗಲೂ. ಹಾಗೆ ಲೈಟ್ ಉಂಟಾ? ಇದು ಕೊಡಮಣಿತಾಯ ದೈವ, 4 ಮಾಗಣೆಯ ಮುಖ್ಯ ರಾಜನ್ ದೈವ ಅಂತ ಹೇಳ್ತಾರೆ. ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೈವ ಕೊಡಮಣಿತಾಯ. ಮತ್ತು ಮನೆಗೆ ಸಂಬಂಧಪಟ್ಟ ದೈವ ಇದು ಮೂಜಿಲ್ನಾಯ ಮತ್ತು ಪಿಲಿಚಾಮಂಡಿ. ಇದರಲ್ಲಿ ಮೇಯ್ನ್ ಇಲ್ಲಿಂದ ಭಂಡಾರ ಹೋಗೋದು ದೇವಸ್ಥಾನಕ್ಕೆ, ಚಂದ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಜಾತ್ರೆ ಕೊಡಿ ಆದ ಮಾರನೇ ದಿವಸ ಇಲ್ಲಿಂದ ಭಂಡಾರ ಹೋಗಿ ಅಲ್ಲಿ ಕೊಡಿ ಅವರೋಹಣ ಆದ ಕೂಡಲೇ ಅಲ್ಲಿ ಎಲ್ಲ ದೈವಗಳಿಗೆ ನೇಮ ಆಗಿ ಅಲ್ಲಿಂದಲೇ ಭಂಡಾರ ಹೊರಟು ಇಲ್ಲಿ ಬರೋದು. ಇಲ್ಲಿ ಬಂದು ನಮ್ಮ ಮನೆ ಎದುರಿನಲ್ಲಿ ಅಜ್ಜಸ್ಥಾನ ಅಂತ ಹೇಳುವಂಥದ್ದು ಭೂತ ದೈವಗಳ ಜಾತ್ರೆ ಆಗುವ ಸ್ಥಳ ಇದೆ. ಅಲ್ಲಿ ಬಂದು ಭಂಡಾರ ಇದು ಮಾಡಿ ಕೊಡಿ ಪುನಃ ಧ್ವಜಾರೋಹಣ ಅಲ್ಲಿಯೂ ಆಗಿ 2-3 ದಿವಸದ ಉತ್ಸವ ನೇಮ ಎಲ್ಲ ಆದ ಮೇಲೆ ಮತ್ತೆ ಹಿಂದೆ 3ನೇ ದಿವಸ ಮನೆಗೆ ಬರೋದು. ಅದು ರಾಜನ್ ದೈವ ಅಂತೇಳಿ ಕೊಡಮಣಿತಾಯ ಅಂತ ಹೇಳಿದರೆ ಇಡೀ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ. ಎಷ್ಟು ವರ್ಷ ಆಯಿತು ಇದು ಚನ್ಕೂರು ದುರ್ಗಾ ಪರಮೇಶ್ವರಿದ್ದು ರಥೋತ್ಸವ ನಿಂತ ಮೇಲೆ ಅದು ನಿಂತಿದೆ 74ರಲ್ಲಿ ಆಗಲಿಲ್ಲ. ಮತ್ತು ಬೇರೆ ನಮ್ಮ ಮನೆಯದ್ದು ದೇವಸ್ಥಾನ ಇದು ದೈವಗಳದ್ದೆಲ್ಲ ಇಲ್ಲಿ ನಾವು ಹರಕೆ ಹೇಳಿದರೆ ಎಲ್ಲ ಮಾಡ್ತಾ ಇದ್ದೇವೆ. ಈಗಲೂ ನಮ್ಮ ಮನೆಗೆ ಸಂಬಂಧಪಟ್ಟದ್ದು ನಮಗೆ ಯಾವಾಗ ಆಗಬೇಕೋ ಆವಾಗ ಮಾಡಿಸ್ತಾ ಇದ್ದೇವೆ. ಇದು ಪಟ್ಟಾಚಾರ್ಯರು ಬಂದ ಕೂತ್ಕೊಳ್ಳುವಂತಹ ಪೀಠ. ಯಾರು ಈಗ ಅರಸರು, ಹೆಗ್ಡೆ ಅವರು ಮತ್ತು ನಮ್ಮ
ಸ್ವಾಮಿಗಳೆಲ್ಲ ಬಂದರೆ ಇದರಲ್ಲೇ ಕೂತ್ಕೊಳ್ಳುವಂಥ ಇದು ಪೀಠ. ಇದು ಪಟ್ಟಾದವರು ಮಾತ್ರ ಬಂದು ಕೂತ್ಕೊಳ್ಳಿಕ್ಕೆ. ಇದೀಗ ಮನೆಗೆ ಎಷ್ಟು ವರ್ಷ ಆಯ್ತು ಈ ಮನೆ? 100 ವರ್ಷ ಆಗ್ಬೋದು, 100 ವರ್ಷ ಆಗಿದೆ.